ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಿದ್ರೂ ಹುಟ್ಟಬಹುದು, ಆದ್ರೆ ಒಬ್ಬಳು ತಾಯಿ ಎಂದಿಗೂ ಕೆಟ್ಟವಳಾಗಿರಲು ಸಾಧ್ಯವಿಲ್ಲ. ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಅದು ತಾಯಿ. ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ತನ್ನ ಮಕ್ಕಳ ಹೊಟ್ಟೆ ಮಾತ್ರ ಸದಾ ತಣ್ಣಗಿರಲಿ ಅಂತ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ತನ್ನ ಮಕ್ಕಳ ಭವಿಷ್ಯವನ್ನ ರೂಪಿಸುವವಳು ಆಕೆ. ಇಂತಹ ತ್ಯಾಗಮಯಿ ತಾಯಂದಿರು ತಮ್ಮವರೆಲ್ಲರನ್ನ ಕಳೆದುಕೊಂಡು ದೂರವಾದಾಗ ಇಳಿ ವಯಸ್ಸಿನಲ್ಲಿ ಅವರಿಗೆ ದಿಕ್ಕು ಯಾರು? ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ತಲೆ ಎತ್ತಿ ನಿಂತಿರೋದು ಸೇವಾಶ್ರಮ. ಸಮಾಜದ ನಿರ್ಗತಿಕ ಅಶಕ್ತ ಮಹಿಳೆಯರ ಪಾಲಿಗೆ ವರದಾನವಾಗಿರುವ ಈ ಸೇವಾಶ್ರಮ ಇರೋದು ಮಂಗಳೂರು ಹೊರವಲಯದ ದೇರಳಕಟ್ಟೆಯ ಬೆಳ್ಮಾ ಗ್ರಾಮದಲ್ಲಿ. ಇದರ ಹಿಂದಿನ ರೂವಾರಿಗಳು ಲಯನ್ ಡಾಕ್ಟರ್ GR ಶೆಟ್ಟಿ ಮತ್ತು ಗೀತಾ R ಶೆಟ್ಟಿ ದಂಪತಿ. ಇವರಿಗೆ ಸಾಥ್ ನೀಡ್ತಾ ಇರೋದು ಇವರ ಬಂಧುಗಳು ಮತ್ತು ಟ್ರಸ್ಟಿಗಳು. 7 ವರ್ಷ ದುಂಬು ನಮ್ಮ ಒಂದು ಟ್ರಸ್ಟ್ ಫಾರ್ಮ್ ಮಲ್ತ ಸೇವಾ ಭಾವ ಚಾರಿಟೇಬಲ್ ಟ್ರಸ್ಟ್ ಅಂದ್ ಮಾತಾ ಟ್ರಸ್ಟೀಸ್ ಎರೆಗೆ ಸೇವೆ ಮಲ್ಪರೆ ಮನಸ್ಥಿತಿನಾಗಲು ಮಾತ್ರ ಸೇರ್ದು ಈ ಸೇವಾಶ್ರಮ ನಮ್ಮ ಶುರು ಮಲ್ತ ನಮ್ಮಲ್ಪ ಎಂಚ ಪಂಡ ಏರ್ಲಿಜ್ಜಿ ಫ್ಯಾಮಿಲಿ ಇಜ್ಜಿ ಜೋಕುಲಿಜ್ಜಿ ಕೆಲವು ಸತಿ ನಮಗೆ ಪಂಚಾಯತ್ದು ಫೋನ್ ಬರ್ಕೊಂಡು ಪೊಲೀಸ್ ಸ್ಟೇಷನ್ದಾಗ ಫೋನ್ ಮಲ್ಪೇರು ಮೇಡಮ್ ಮುಲ್ಪ ಒಂಜಿ ಜನ ಉಂಡು ಅಂಚ ಕೆಲವೇ ಅಂಚನೆ ಬೇತೆ ಬೇತೆ ಜನಕುಲ್ ಪಂದೆ ಬೈದೇರು. ಸಮಾಜದಲ್ಲಿ ಅಶಕ್ತರಿಗೆ ನೆರವಾಗಬೇಕು ಅನ್ನೋ ಮಾನವೀಯ ಉದ್ದೇಶದಿಂದ ಸೇವಾ ಭಾವ ಚಾರಿಟೇಬಲ್ ಟ್ರಸ್ಟ್ ಮೂಲಕ 2013 ಮೇ 19ರಂದು ಆರಂಭಗೊಂಡ ಸೇವಾಶ್ರಮದಲ್ಲಿ ಇದೀಗ 30 ಮಂದಿ ನಿರ್ಗತಿಕ ಮಹಿಳೆಯರು ಆಶ್ರಯ ಪಡೆದಿದ್ದಾರೆ. ಬೆಳಗ್ಗೆ ಪ್ರಾರ್ಥನೆ, ಯೋಗ, ಧ್ಯಾನದೊಂದಿಗೆ ಇಲ್ಲಿ ದಿನಚರಿ ಆರಂಭಗೊಳ್ಳುತ್ತೆ. ದಿನದ 4 ಹೊತ್ತು ಉಚಿತವಾದ ಶುಚಿ ರುಚಿಯಾದ ಊಟ ಆಹಾರ, ತಿಂಗಳಲ್ಲಿ 2 ಬಾರಿ ವೈದ್ಯಕೀಯ ತಪಾಸಣೆ, ಜೊತೆಗೆ ಸಮಯ ಕಳೆಯಲು ವಿವಿಧ ಬಗೆಯ ಮನೋರಂಜನಾ ಚಟುವಟಿಕೆಗಳ ಮೂಲಕ ತಮ್ಮ ಸಮಯವನ್ನ ಉತ್ತಮವಾಗಿ ಕಳೆಯುವ ವ್ಯವಸ್ಥೆಗಳು ಇಲ್ಲಿವೆ. ನಮ್ಮ ಮುಖ್ಯ ಉದ್ದೇಶ ಯಾರೂ ಗತಿ ಇಲ್ಲದವರಿಗೆ, ನಿರ್ಗತಿಕರಿಗೆ ಒಂದು ಆಶ್ರಯ ತಾಣವಾಗಿರಬೇಕು ಅಂತೇಳಿ 1 ಜನದಿಂದ ಸ್ಟಾರ್ಟ್ ಆಗಿರುವಂಥ ಇವತ್ತು ಆಶ್ರಮ 30 ಜನರಿಂದ ಕೂಡಿದೆ. ಅಂದರೆ ನಮ್ಮ ಉದ್ದೇಶ ಅಂತೇಳಿ ಇಲ್ಲಿ ಇದ್ದವರಿಗೆ ಯಾರೂ ನಾವು ನಿರ್ಗತಿಕರಲ್ಲ, ನಮಗೆ ಯಾರಾದರೂ ಇದ್ದಾರೆ, ನಾವು ಸತ್ತಾಗ ನಮ್ಮ ಹೆಣವನ್ನು ಬಿಸಾಡೋದಿಲ್ಲ ಅನ್ನುವಂಥ ಭಾವನೆ ಬರಬೇಕನ್ನುವಂಥ ಉದ್ದೇಶದಿಂದ ನಾವು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ. ಜೀವನದುದ್ದಕ್ಕೂ ಬಳಲಿ ಬೆಂಡಾದ ಹಿರಿಯ ಜೀವಗಳಿಗೆ ಇದೀಗ ಸೇವಾಶ್ರಮ ನೆಮ್ಮದಿ ಎನ್ನುವ ತಂಪಿನ ನೆರಳನ್ನ ನೀಡ್ತಾ ಇದೆ. ಇದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳು ಅಂದ್ರೆ ಸರ್ವ ಸುಸಜ್ಜಿತವಾದ ಕೊಠಡಿಗಳು, ಹಿರಿಯ ಜೀವಗಳ ಬೇಕು ಬೇಡಗಳನ್ನ ತಿಳಿದುಕೊಂಡು ಅವರ ಸೇವೆಗೆ ದಿನದ 24 ಗಂಟೆಯೂ ಸಜ್ಜಾಗಿರುವ ಸಿಬ್ಬಂದಿಗಳು, ಜೊತೆಗೆ ನಿರಂತರ ವೈದ್ಯಕೀಯ ತಪಾಸಣೆ, ಹೀಗೆ ಅನೇಕ ವ್ಯವಸ್ಥೆಗಳಿವೆ. ಅಂಚನೆ ಯಾನಿ ಆಶ್ರಮಗ ಬರ್ತದ 7 ವರ್ಷ ಅಂಡ 7 ವರ್ಷದಿಂಚಲ ಇನಿವಾರ ಮುಟ್ಟಲ ಎಂಕ್ ದಾಲ ಕಷ್ಟ ಮಂದು ದಾಲ ತೋಜಿಜಿ ಅಂಡಲ ಇಂಕ್ಲೆಗ್ ಉನಾರಾಡು ತಿನಾರಾಡು ವಾನೆಟ್ಲ ಬಂಗಜ್ಜಿ ಇನಿ ಜೀವನನ್ನಾಗ ಗೀತಮ್ಮಾಗ ಭಾರಿ ಕಷ್ಟ ಹೊಡಕ್ಲಿ ಜೀವನ ಸಾಂಕೊಂದಲ್ಲಿ ಇಂಕ್ಲೇನು 20 ಜನನು 30 ಜನನು ಸಾಂಕಾರ ಭಾರಿ ಕಷ್ಟ ಆಪುನಕ್ಲೇಗ 30 ಜನ ಉಲ್ಲ ವೈಕಲ ತೊಂದರೆ ಅನ್ಲಕ್ಕ ತೂಂದುಲ್ಲೇರು ಹುಷಾರಿಜ್ಜಿನ ಕೊನೋದು ಆಸ್ಪತ್ರೆ ತೂಪೇರು ಅಂಚದು ಪುನಕ್ಲೇಗ ಎಂಕ್ಲ ಮಿತ್ತು ಬಾರಿ ಎಂಕ್ಲಿಗೆ ಬೇಜಾರುಂಡು ನನಗೆ ಕೊಂಚ ಏರಾನಲ್ಲ ಸಾಯಂ ಅಂತಾರೇನು ಕೈದು ಕೊಂಚ ದೆರ್ತು 12 ಪುಣ್ಯಾತ್ಮೇರು ನಟ್ಟೊಂದು ಲೆಂಕಿಲ್. ತಮ್ಮ ಇಳಿ ವಯಸ್ಸಿನಲ್ಲಿ ನಮಗ್ಯಾರೂ ಇಲ್ಲ ಎನ್ನುವ ಭಾವನೆ ಬಾರದಂತೆ ಅವರಲ್ಲಿ ಭರವಸೆ ಮೂಡಿಸ್ತಾ ಇರುವ ಸೇವಾ ಭಾವ ಚಾರಿಟೇಬಲ್ ಟ್ರಸ್ಟ್ಗೆ ದಾನಿಗಳ ನೆರವು ಸಿಕ್ಕಲ್ಲಿ ಇಲ್ಲಿ ಮತ್ತಷ್ಟು ಹಿರಿ ಜೀವಗಳಿಗೆ ಆಶ್ರಯವನ್ನ ಒದಗಿಸಬಹುದು ಅನ್ನೋದು ಇವರ ಆಶಯ. ಇದೀಗ ನಿರ್ವಹಣೆ ಎಲ್ಲವೂ ಸೇರಿದಂತೆ ತಿಂಗಳಿಗೆ ಸರಿಸುಮಾರು 70 ರಿಂದ 80 ಸಾವಿರ ರೂಪಾಯಿ ವೆಚ್ಚವಾಗ್ತಾ ಇದೆ. ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಸಿಗದ ಹಿನ್ನೆಲೆಯಲ್ಲಿ ದಾನಿಗಳ ನೆರವೇ ಸೇವಾಶ್ರಮಕ್ಕೆ ಆಧಾರ ಸ್ತಂಭವಾಗಿದೆ. ಇಲ್ಲಿನ ಸೇವಾ ಚಟುವಟಿಕೆಗಳನ್ನ ಮೆಚ್ಚಿ ಬೈಕಂಪಾಡಿಯ ರೋಟರಿ ಕ್ಲಬ್ ವತಿಯಿಂದ ಅನ್ನ ಗೋಕುಲ ಅನ್ನುವ ಕೊಠಡಿ 2 ದನಗಳ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ಜೊತೆಗೆ MRPL ಒಂದು ವ್ಯವಸ್ಥಿತ ಆವರಣ ಗೋಡೆಯನ್ನ ನಿರ್ಮಿಸಿಕೊಟ್ಟಿದೆ. ದಾನಿಗಳಿಂದ ನೆರವು ಸಿಕ್ಕಲ್ಲಿ ಮುಂದಕ್ಕೆ ಗಂಡಸರಿಗೂ ಒಂದು ಪ್ರತ್ಯೇಕ ಆಶ್ರಯವನ್ನ ಒದಗಿಸುವ ಮಹತ್ವಾಕಾಂಕ್ಷೆ ಸೇವಾ ಭಾವ ಟ್ರಸ್ಟ್ನದ್ದು. ಇದಕ್ಕೆ ಬೇಕಿರೋದು ದಾನಿಗಳ ನೆರವಿನ ಹಸ್ತ. ಆರ್ಥಿಕ ಸಹಾಯ ಮಾತ್ರವಲ್ಲ, ಸಹೃದಯರು ತಮ್ಮ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಇತ್ಯಾದಿಗಳನ್ನ ಇಲ್ಲಿ ಆಚರಿಸಿ ಹಿರಿಯ ಜೀವಗಳ ಜೊತೆಯಾಗಬಹುದು. ದಾನಿಗಳು ಕೊಡುವ
ಆರ್ಥಿಕ ನೆರವಿಗೆ ತೆರಿಗೆ ವಿನಾಯಿತಿಯೂ ಇದೆ. ನಿಷ್ಕಲ್ಮಶ ಹೃದಯವಂತರ ನೆರವಿನ ಹಸ್ತ ಮುಂದಕ್ಕೆ ಅದೆಷ್ಟೋ ಹಿರಿ ಜೀವಗಳ ಬಾಳಿನಲ್ಲಿ ಬೆಳಕು ಮೂಡಿಸಬಹುದು. ಸಾಧ್ಯವಿದ್ದವರು ಒಂದು ಬಾರಿ ಸೇವಾಶ್ರಮಕ್ಕೆ ಬನ್ನಿ. ತಾಯಂದಿರೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯಿರಿ ಎನ್ನುವ ಮನವಿಯು ಸೇವಾಶ್ರಮದ್ದು.